सुखनिदान दिव्य रामना परम शांति सुखनिदान दिव्य रामना परम शांति दिव्य रामना परम शांति सुखनिदान दिव्य रामना निराकार चोपकार एक रामना निराकार चोपकार एक रामना बोलो राम 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 राम
ಮಾತೆಲ್ಲ ಒಟ್ಟು ಸಿಗುವುದು ಆ ಲಕ್ಷ್ಮೀಶರ ಶ್ರೀ ಸತ್ಯನಾರಾಯಣ ಸ್ವಾಮಿಯವರಿಗೆ ನೆನಪು ಸ್ವಾಮಿ. ಓಂ ನಮಸ್ತೆ ಸತ್ಯದೇವೀಜ ನಮಸ್ತೆ ಕರುಣಾಕರ ನಮಸ್ತೆ ಸತ್ಯವಾಗೀಜ ನಮಸ್ತೆ ಸತ್ತಪ್ರಭೋ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಮಹಾರಾಜರು ಗೋವಿಂದ ಗೋವಿಂದ. ಊರಿಗೆ ಹೋದ ಹಾಗೆ ಒಂದು ಫೀಲ್ ಆಗ್ತಾ ಉಂಟು. ಊರಿನ ಟೆಂಪಲಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಎಲ್ಲ ಪ್ರಸಾದ ಸಿಗುತ್ತಲ್ಲ. ನೋಡಿ ಇಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅದು ಫೇಮಸ್ ಕ್ರೇಜಿ ಗ್ಯಾಂಗ್ ಉಂಟು ಇಲ್ಲಿ UAE ಅಲ್ಲಿ ತುಂಬ ಫೇಮಸ್ ಇವರು ಈ ಗ್ರೂಪ್ ನೋಡಿ, ಖತರ್ನಾಕ್ ಗ್ರೂಪ್. ಇನ್ಸ್ಟಾ ಪೇಜ್ ಕ್ರೇಜಿ ಗ್ಯಾಂಗ್ 7 ಅಲ್ವಾ? ಕ್ರೇಜಿ ಗ್ಯಾಂಗ್ 2007 ಅಂತೇಳಿ ತುಂಬ ಎಂಟರ್ಟೈನ್ ಮಾಡ್ತಾರೆ ಎಲ್ಲರನ್ನು, ಒಳ್ಳೆ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಗ್ಯಾಂಗ್ ತುಂಬ ಕ್ರೇಜಿ ಗ್ಯಾಂಗ್ ಇದು. ಈಗ ಊಟದಲ್ಲಿ ಬಿಸಿ. ಇವತ್ತು ಸತ್ಯನಾರಾಯಣ ಪೂಜೆಯಲ್ಲಿ ನಮ್ಮ ಬ್ಯಾಂಡ್ ಸೆಟ್ ಊರಿನದ್ದು ಒಂದು ನೆನಪಾಯ್ತು ನಮಗೆಲ್ಲರಿಗೂ. ತುಂಬ ಚೆಂದಾಗಿ ಮಾಡಿ ತೋರಿಸಿದ್ರು ಬ್ಯಾಂಡ್ ಸೆಟ್. ಇದು ಹೊಸ ತಿಂಗಳು ಸ್ಟಾರ್ಟ್ ಮಾಡಿದ್ದು SPP ಅಂತೇಳಿ ಗ್ರೂಪ್. ನಮ್ಮವರ ಇವರು ಫೇಮಸ್ ಸಿಂಗರ್ ಎಲ್ಲರಿಗೂ ಗೊತ್ತಿರ್ಬೋದು, ರಾಮಚಂದ್ರ ಅಂತೇಳಿ ಇಲ್ಲಿ ಅದು. ಸೊ ಇವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಬ್ಯಾಂಡ್ ಸೆಟ್ ಇಲ್ಲಿ ಊರಲ್ಲಿ ಹೇಗಿದೆ ಹಾಗೆ ಇಲ್ಲಿ UAE ಅಲ್ಲಿ ಸಹ. ಸೊ ನಮ್ಮ UAE ಅಲ್ಲಿ ಯಾರು ಸಹ ಒಂದು ಅಗತ್ಯ ಇದ್ದರೆ ಎಲ್ಲಿಯಾದರೂ ಯಾವುದೇ ಒಂದು ಫಂಕ್ಷನಿಗೆ, ಪೂಜೆ ಅಥವಾ ಯಾವುದೇ ಒಂದು ಆಚರಣೆಯಲ್ಲಿ ಬ್ಯಾಂಡ್ ಸೆಟ್ ಅಗತ್ಯ ಇದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಇವರೇ ಹೇಳ್ತಾರೆ. ಈಗ ಅಣ್ಣ ನಮಸ್ತೆ. ಎಲ್ಲರಿಗೂ ನಾವು ಅದೇ ಊರಿನ ಜಾತ್ರೆ, ಉತ್ಸವ, ಪೂಜೆ, ಭೂತಕೋಲಾದಿ ಇವುಗಳಿಗೆಲ್ಲ ವಾದ್ಯ ಹಾಗೂ ಬ್ಯಾಂಡ್ ಸೆಟ್ ನಾವು ಹೋಗ್ತಾ ಇದ್ದೇವೆ. ಅದೇ ರೀತಿ ನಮಗೆ UAE ಕೂಡ ನಮ್ಮ ಜನ್ಮಭೂಮಿಯಿಂದ ಬಿಟ್ಟು ನಾವು ಕರ್ಮಭೂಮಿ ಬಂದಿದ್ದೇವೆ ಉದ್ಯೋಗಕ್ಕಾಗಿ. ನಮಗೊಂದು ಆಸೆ ಇತ್ತು, ಅಂದರೆ ನಮ್ಮ ಇಲ್ಲಿ ಕೂಡ ಒಂದು ಬ್ಯಾಂಡ್ ಸೆಟ್ ನಾವು ಸ್ಟಾರ್ಟ್ ಮಾಡಬೇಕಂತ ನೆಟ್ಟಿನಿಂದ ನಾವು ಊರಿಂದ ಬ್ಯಾಂಡ್ ಸೆಟ್ಟನ್ನು ಸೆಟ್ ಮಾಡಿ ಇಲ್ಲಿಗೆ ತಂದಿದ್ದೇವೆ. ನಿನ್ನೆ ಒಂದು ಸತ್ಯನಾರಾಯಣ ದೇವರ ಒಂದು ಪೂಜೆಯ ನಿಮಿತ್ತ ನಾವು ಫಸ್ಟ್ ಟೈಮ್ ಅದನ್ನು ಸೇವೆ ಮಾಡಿ, ನಂತರ ಇಂದು ಕೂಡ ಇಲ್ಲಿ ಮೊಗವೀರ್ಸ್ ಅವರ ಒಂದು ಆ ಕಾರ್ಯಕ್ರಮದ ಕೂಡ ಆ ಸತ್ಯನಾರಾಯಣ ದೇವರ ಸೇವೆಯನ್ನು ಮಾಡುವಂಥ ಭಾಗ್ಯ ನಮಗೆ ಬಂದಿಲ್ಲ. ಇನ್ನೂ ಕೂಡ ಕನ್ನಡಿಗರಾಗಲಿ ಇನ್ನು ಯಾರೇ ಆಗಲಿ ನಮ್ಮ ಸಂಸ್ಕೃತಿಗೆ ಒಳಪಟ್ಟ ಯಾವುದೇ ಪ್ರೋಗ್ರಾಮ್ ಕಾರ್ಯಕ್ರಮಗಳು ಇದ್ದರೂ ನಮ್ಮನ್ನು ಸಂಪರ್ಕಿಸಿ, ನಾವು ಅದಕ್ಕೆ ನಾವು ಬರ್ತೇವೆ, ಪ್ರೋಗ್ರಾಮಲ್ಲಿ ಭಾಗವಹಿಸ್ತೇವೆ. ಮೊಗವೀರಸ್ UAE ಕಮಿಟಿ ಮೆಂಬರ್ಸ್ ಉಳ್ಳೇರು. ನಮಸ್ಕಾರ, ನಾನು ಗೋವರ್ಧನ್ ಸಾಲಿಯಾನ ಮೊಗವೀರ್ಸ್ UAE ಕಾರ್ಯದರ್ಶಿ ಆದೂಲೆ ಏಳೆಂದು ವರ್ಷ ಬಂತೊಂದಿಲ್ಲ. ಬೊಕ್ಕ ಮೊಗವೀರ್ಸ್ ಸ್ಟಾರ್ಟ್ ಆತಿನ ಬಂದಾಗ ಸಾಧಾರಣ ಒಂದು 2007ನೇ ಇಸವಿ ಚಂದ್ರಶೇಖರ್ ಸಾಲಿಯನ್ ಮೇರ್ನ ನೇತೃತ್ವಡು ಒಂದು ಸ್ಟಾರ್ಟ್ ಆತೀನಿ. ಪ್ರೆಸಿಡೆಂಟ್ ಶ್ರೀ ಲೋಕೇಶ್ ಪುತ್ರ ಅದೇ ಪ್ರಕಾರ 2 ವೈಸ್ ಪ್ರೆಸಿಡೆಂಟ್ ನಕ್ಲು ಒಂಜಿ ವಿನೋದ್ ಕಾಂಚ್ ಅನ್ಕೊಂಡು ಪ್ರೆಸಿಡೆಂಟ್ ಲೋಕೇಶ್ ಪುತ್ರ CA ಲೋಕೇಶ್ ಪುತ್ರ. ಸುಮಾರು ಕಾರ್ಯಕ್ರಮ ಪುರಗಳು ಮಲ್ತೊಂದಿತ್ತ ಬಂಡ ಸತ್ಯನಾರಾಯಣ ಪೂಜೆ ಪಕ್ಕ ಸತ್ಸಂಗ್ ಅವೇ ಅಕ್ಕಂದೆ ಪಕ್ಕ ಚಾರಿಟಿ ವರ್ಕ್ಸ್ ಮಸ್ತ್ ಬ್ಯಾಕ್ ಇನ್ ಇಂಡಿಯಾ ಮುಲ್ಪಲ ಮಸ್ತ್ ಮಲ್ತೊಂದಿಲ್ಲ. ಬ್ಲಡ್ ಡೊನೇಷನ್ ಕ್ಯಾಂಪ್ಗೆಲ್ಲ ಮೇನ್ ಆ್ಯಕ್ಚುಲಿ ವೈಸ್ ಪ್ರೆಸಿಡೆಂಟ್ ಶ್ರೀ ಬಾಲಕೃಷ್ಣ ಸಾಲ್ಯ ಬೇರೆ UAE ಉಡುಪಿನ ಮಾತಾ ಸಂಸ್ಥೆ ಎಲ್ಲ ಒಟ್ಟು ಮಲ್ತದ್ದು ಒಂಜಿ ಮಲ್ತೊಂದಿಲ್ಲ ರೀ ಬ್ಲಡ್ ಡೊನೇಷನ್ ಕ್ಯಾಂಪ್. ಎಂಕ್ಲು ಮೈನ್ ಡಿವೈಡೆಡ್ ಮಂಗಳೂರು ಮೈನ್ ಡಿವೈಡೆಡ್ ಹೈವೇಡ್ ಪ್ಲಾಂಟೇಶನ್ಸ್ ಮಲ್ತೊಂದಿಲ್ಲ. ಬೊಕ್ಕ ಪೂವರ್ ಜನಕ್ಲೆಗ್ ಸ್ಕಾಲರ್ಶಿಪ್ ಕೊರಂದಿಲ್ಲ. ಇತ್ತೆ ಎಂಕ್ಲು ಜೈಲಿಗೆ ಹೋದು ಪ್ರಿಸನರ್ಸ್ ನಕ್ಲೆಗ್ ಪರಿವರ್ತನೆ ಮಲ್ತೊಂದಿಲ್ಲ. ಓಕೆ. ಮಂಗಳೂರು ಜೈಲ್ ಎವ್ರಿ ಸಂಡೇ
our people are going there to convert them into good human beings. ಪಂಡ ಊರುಳ್ಳ ಒಂಜಿ ಈರ್ನ ಒಂಜಿ ಸಂಘ ಪಂಡ ಜನಕ್ಲು ಉಳ್ಳೇರು represent volunteers ಬೇರೆ ತೂದುಪರ್ ವೀಡಿಯೋಡು ಭಜನೆ ಮಂತೊಂದು ಡ್ಯಾನ್ಸ್ ಮಂತೊಂದು ಎಂಕ್ಲಿನ ಪೂರ ಒಂದು ಪ್ರೋತ್ಸಾಹ ಕೊರೊಂದಿತ್ತು ಎಂಕ್ಲು ಕುಲ್ಲುದಾವಲುತ್ತ ಮೇರೆ ಬರ್ತದೆ ಲಕ್ಲೆ ಲಕ್ಲೆ ಈಗ ಭಜನೆ ಎಲ್ಲ ಮಸ್ತ್ ಖುಷಿ ಆಂಡ್ ರಾಮದೇವರನ್ನ ಒಂದು ಎಡ್ಡೆ ಭಜನೆ ಮಾಡಿದೆ ಮಸ್ತ್ ಖುಷಿ ಆಂಡ್ ಭಕ್ತಿ ಎಂಚ ಈ ರೂಮ್ ಆಡಿಟೋರಿಯಂ ರೂಮ್ ಒಂಜಿ ಮಿತ್ತು ಲಕ್ಕದ ಬರ್ತಿಲ್ಲ ಸಚಿನ್ ಒಂದು ಜುಗಲ್ ಬಂದಿ ಟೈಪ್ ಇತ್ತುಂಡು ಒಂದು ರೆಡ್ ಸೈಡ್ ಇಡ್ದು ಒಂದು ಮಸ್ತ್ ಡಿಫ್ರೆಂಟ್ ಆದ ಮಸ್ತ್ ಖುಷಿ ಆಯ್ತು ಮಸ್ತ್ ಥ್ಯಾಂಕ್ಸ್ ಸ್ಕಾಲರ್ಶಿಪ್ಲ ಕೊರೊಂದುಲ್ಲ ಊರುಡು ಆಫ್ಟರ್ 12th ಎರೆಗೆ ಕಾಲೇಜಿಗೆ ಪೂರೆ ಆಪುಜ ಅಕಲಿಗೆ 3 ವರ್ಷದ ಎಜುಕೇಷನ್ ಸ್ಕಾಲರ್ಶಿಪ್ ಕೊಡ್ಪ ಬೊಕ್ಕ ಬ್ಲಡ್ ಡೊನೇಷನ್ ಮಲ್ಪ ವರ್ಷಗೂ 2 ಸರ್ತಿ ಬೊಕ್ಕ ಮಾತ ಕಮ್ಯುನಿಟಿ ದಂಕಲ್ನಿಂದ ಸಪೋರ್ಟುಡು ಆಲ್ಮೋಸ್ಟ್ 400 ಮಿತ್ ಕ್ಯಾಂಪೇನ್ ಮೂಲ ಮಲ್ದಂಡು ಮೈಸೆಲ್ಫ್ ಐ ಡೊನೇಟೆಡ್ ಮೋರ್ ದೆನ್ 50 times ಬ್ಲಡ್ ಇನ್ ದುಬೈ ಅವು ಎಂಕಲ್ ಮಲ್ಲ ಅಚೀವ್ಮೆಂಟ್ ಮಾತಿರ್ನಾಲ್ ಸಾಕಾರು Fantastic. Well done, well done, well done, well done. ಕರಾವಳಿಗೆ ಜಿಂದಾಬಾದ್. ಕರಾವಳಿ ಜಿಂದಾಬಾದ್. ಕರಾವಳಿ ಜಿಂದಾಬಾದ್. ಸೊ ಫೈನಲಿ ನಾವು ಪೂಜೆ ಎಲ್ಲ ಮುಗಿಸಿ ಮನೆಗೆ ಮುಟ್ಟಿದೆವು. ಸೊ ಪೂಜೆ ಹೇಗಾಯಿತು? ಫಸ್ಟ್ ಇದು ನೋಡಿ ನಮ್ದು ಫೇವರೇಟ್ ಸತ್ಯನಾರಾಯಣ ಪೂಜೆ ಸಪ್ಪದ ಪಕ್ಷ ಈ ಪ್ರಸಾದಕ್ಕೆ ಎಷ್ಟು ಸಲ ಕ್ಯೂ ನಿಲ್ತಿದ್ವಿ ಸಣ್ಣದಿರುವಾಗ ತುಂಬಾ. ಮತ್ತೆ ಇಲ್ಲಿ ನಾವು ಲಾಸ್ಟ್ ವರೆಗೆ ನಿಂತ್ಕೊಂಡು ನಮಗೆ ತುಂಬಾ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಬಂದೆವು ಅಲ್ಲಿಂದ. ಆಕ್ಚುಲಿ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಸತ್ಯನಾರಾಯಣ ಪೂಜೆ ಸಾರ್ವಜನಿಕವಾಗಿ ಫಸ್ಟ್ ಟೈಮ್ ಇಲ್ಲಿ ಅಟೆಂಡ್ ಮಾಡಿದ್ದು ನಾನು ಫಸ್ಟ್ ಟೈಮ್ ದುಬೈಲಿ. ತುಂಬಾ ಒಳ್ಳೆದಲ್ಲಿ ಅರೇಂಜ್ ಮಾಡಿದ್ರು. ಮೊಗವೀರ CI ಸ್ಟಾರ್ಟಿಂಗ್ ಭಜನೆ ಆಗ್ಲಿ ಅದರಂತ ಕುಣಿತ ಭಜನೆ ಇತ್ತು. ನಮ್ಗೆ ಸಹ ಒಂದು ಚಾನ್ಸ್ ಸಿಕ್ಕಿತ್ತು ಡ್ಯಾನ್ಸ್ ಮಾಡಿ. ಮತ್ತೆ ಬ್ಯಾಂಡ್ ವಾದ್ಯ ಇತ್ತು. ಬ್ಯಾಂಡ್ ಬಂತು ನಂಗೆ ಇಲ್ಲಿ ಒಂದು ಬ್ಯಾಂಡ್ ಸೆಟ್ ಹೊಡಿಯೋಗುಂಟಲ್ಲ ನೆಕ್ಸ್ಟ್ ಲೆವೆಲ್. ಒಳ್ಳೆ ಅರೇಂಜ್ಮೆಂಟ್ಸ್. ಮತ್ತೆ ಅದಕ್ಕಿಂತಲೂ ಅನ್ನಪ್ರಸಾದ ಅಂತೂ ನಿಜವಾಗಿ ಹೇಳಲೇಬೇಕು. 2 ಸಲ ತಗೊಂಡಿದ್ದಾರೆ. 2 ಸಲ ತಕೊಂಡಿದ್ರೆ ಯಾಕೆಂದ್ರೆ ಸೇಮ್ ಟು ಸೇಮ್ ಊರಲ್ಲಿ ಒಂದು ದೇವಸ್ಥಾನದಲ್ಲಿ ಸಿಗುವ ಹಾಗೆ ಸ್ವಾದಿಷ್ಟ ಅಂತ ಹೇಳಿ ಹೋಟೆಲ್ ಅಂತೆ ದುಬೈಲಿ ಇರೋದು. ತುಂಬಾ ಥ್ಯಾಂಕ್ಸ್ ಅವರಿಗೆ. ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಓವರ್ ಆಲ್ ತುಂಬಾ ಖುಷಿ ಆಯ್ತು. ಬ್ಲೆಸ್ಡ್ ಫೀಲ್ ಆಯ್ತು ನಮ್ಗೆ. ಎಲ್ಲರಿಗೂ ನಾವು ಪ್ರಾರ್ಥನೆ ಮಾಡಿದೆವು. ಇಲ್ಲೊಂದು ಎಕ್ಸ್ಪೀರಿಯನ್ಸ್ ತುಂಬಾ ಮೆಮೊರೇಬಲ್ ಆಯ್ತು ನಮ್ಗೆ. ಸತ್ಯನಾರಾಯಣ ಪೂಜೆದು ತುಂಬಾ ಖುಷಿ ಆಯ್ತು. ಸೊ ಇವತ್ತಿನ ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಮುಂದಿನ ಲಾಗ್ ಒಂದಿಗೆ ಮತ್ತೊಮ್ಮೆ ಸಿಗುವ.